ಗಣಕೀಕೃತ ಆಸ್ತಿಪತ್ರಗಳಿಂದ ಅನ್ಯ ವ್ಯಕ್ತಿಗಳು ಸುಲಭವಾಗಿ ಫೋರ್ಜರಿ ಮಾಡಲು ಸಾಧ್ಯವಾಗುವುದಿಲ್ಲ. ಎಲ್ಲಿ ಬೇಕಾದರೂ ಕೂಡ ನಾವು ಗಣಕೀಕೃತ ಆಸ್ತಿಪತ್ರಗಳನ್ನು ಪಡೆಯಬಹುದು. ಇದರಿಂದಾಗಿ ರೈತರಿಗೆ ಅತಿ ಹೆಚ್ಚು ಅನುಕೂಲಕರವಾಗಲಿದೆ ಎಂದು ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಡಚಿ ಗ್ರಾಮದಲ್ಲಿ ಪಂಚಾಯತ್ ರಾಜ್ ಇಲಾಖೆ, ಭಾರತೀಯ ಸರ್ವೇಕ್ಷಣಾ ಇಲಾಖೆ ಮತ್ತು ಭೂಮಾಪನ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ರೈತರಿಗೆ ಗಣಕೀಕೃತ ಆಸ್ತಿಪತ್ರ ವಿತರಣಾ ಸಮಾರಂಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಯಾವ ಮನೆ ಎಲ್ಲಿದೆ, ಅಲ್ಲಿ ಯಾವ ಸ್ಥಳದಲ್ಲಿದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಕ್ಕಂಥದ್ದು ಮತ್ತು ನಿಮ್ಮ ಸ್ಥಳ ಎಲ್ಲಿದೆ, ಹೆಂಗಿದೆ, ಏನಿದೆ ಅನ್ನೋಂತಕ್ಕಂಥದ್ದನ್ನು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೂ ಸಿಗ್ತದೆ. ಅದರ ಜೊತೆಗೆ ನಿಮಗೆ ಅದರದ ನಿಖರವಾಗಿರ್ತಕ್ಕಂಥ ಆಸ್ತಿ ಪತ್ರಿಕೆ ನಿಮ್ಮ ಮನೆಗೆ ಸಿಗ್ತದೆ. ಅಂಥ ಆಸ್ತಿ ಪತ್ರಿಕೆ ನೀವು ಇಟ್ಕೊಂಡದಾದರೆ ಮುಂದಿನ ದಿನಮಾನದಲ್ಲಿ ಇದರಲ್ಲಿ ಬಹಳ ದೊಡ್ಡ ಉಪಯೋಗ ಆಗ್ತಕ್ಕಂಥ ಒಂದು ಕಾರ್ಯ ಆಗ್ತದೆ. ಇದನ್ನು ಬಡಚಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಈಗಾಗಲೇ ಸರ್ವೆ ಮಾಡಿಕೊಂಡು ನಿಮ್ಮ ಊರಲ್ಲಿರ್ತಕ್ಕಂಥ ಎಲ್ಲರ ಜನರಿಗೂ ಕೂಡ ಈ ಆಸ್ತಿಯ ಒಂದು ಪತ್ರವನ್ನು ನಿಮ್ಮ ಕೊಟ್ಟದಾದರೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ಮುಂದಿನ ತಲೆಮಾರಿಗೂ ಕೂಡ ಅದರಿಂದ ಬಹಳ ದೊಡ್ಡ ಉಪಯೋಗ ಆಗ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥ ನಾನು ಬಡಚಿ ಗ್ರಾಮದ ಪರವಾಗಿ ಮತ್ತು ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಈ ವೇಳೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಕೀರ್ತಿ ಏಕನಾಥ್ ಚವ್ಹಾಣ್, ಗ್ರಾಮ ಪಂಚಾಯತ್ ಪಿಡಿಒ ಲಕ್ಷ್ಮಣ್ ಬಾಕಿನ್ನವರ್, ಸರ್ವೆ ಇಲಾಖೆಯ ಅಧಿಕಾರಿಗಳಾದ ಎನ್ಪಿ ರಾಠೋಡ್, ಎಸ್ಎಸ್ ಬಿರಾದರ್, ಬಿಜೆಪಿ ಮುಖಂಡರಾದ ಅಪ್ಪಸಾಬಾ ವಥಾಡೆ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.